ಬ್ರೇಕ್ಫಾಸ್ಟಿಗೆ ಇದು ಮಿಕ್ಸಡ್ ವೆಜಿಟೇಬಲ್ ಕೂರ್ಮ ಥರ, ಆಮೇಲೆ ಚಪಾತಿ ಬ್ರೇಕ್ಫಾಸ್ಟಿಗೆ, ಆಮೇಲೆ ಬಾಬುಗೆ ಮಿಲ್ಕ್. ಇಷ್ಟೀಗ ನಮ್ಮದು ಬ್ರೇಕ್ಫಾಸ್ಟಿದು ರೆಸಿಪಿ. ಏನಿದು? ಹಾಂ, ಯಾರು ಕ್ಲೀನ್ ಮಾಡೋದು? ಹಾಂ, ಆಂಟಿ ಬೈತಾರೆ ಈಗ. ಇಷ್ಟು ಸಾಮಾನು ಹಾಕಿಟ್ಟು ಕ್ಲೀನ್ ಮಾಡೋದು ಯಾರು? ಕ್ಲೀನ್ ಆಂಟಿ. ಹಾಂ, ಕ್ಲೀನ್ ಆಂಟಿ ಬೈತಾರೆ. ದಾದೇ ಎಂದು ಇತ್ತು ಸಾಮಾನು ಪಾಡ್ದೈತೇನೆ. ಬ್ಯಾಡ್ ಬಾಯ್, ಪೂರ ಕ್ಲೀನ್ ಮಂತೋಲ್ದಿಲ್ಲ ಬ್ಯಾಗಡ್ ದೀಜನ ಬುಕ್ಕೇರ ಯಾನ್ ಮನ್ಪೈತೆ ಉಂತಿ. ಬ್ಯಾಡ್ ಬಾಯ್ ಹತ್ತಾರ. ಇಟ್ಟು ಒಂಜೆ ಅಂಡಲ ಸಾಮಾನು ಸರಿ ಉಂಡ, ಪೂರಾ ಹಾಳು ಮತ್ತು ಪಾಡ್ದರತ್ತ. ಹಾಂ, ಹೌದಾದ ಏನು ಡೈನೋಸರ್ ತುಜಲ? ಹೌದಾದ ಟಿರೆಕ್ಸಾ? ಬುಕ್ಕೊಂಜಿ ಡೈನೋಸರ್ ತುಜಲ ಹೌದಾದ? ಶೆರಟಾಪ್ಸಾ ತುಜಲ? ಶೆರಟಾಪ್ಸ ಓಬಾ ಹೌದದೆ ಜಂಪ್ ಮನ್ಪುಂಡ. ಅದಕ್ಕೆ ಎಷ್ಟಾದ ಸ್ಟಿಕ್ಕಿಗೆ? ಬಲೆ ತೆಗೆಯೋದು. ತೆಗಿಬೇಡ ಇರಲಿ. ತೆಗಿಯೋದು ಬೇಡ ಇರಲಿ, ಅಷ್ಟೇ ಹೇಳಿದ್ದು. ಅಲ್ಲಲ್ಲ, ನಾನು ತಕೊಳ್ಳೋ ಇದು ಅದ ಹಾಗೆದಲ್ಲ, ನಂಗೆ ಬೇರೆ ಬೇಕು. ಅದು ನೀರು ಇದು ಮಾಡ್ತಾರೆ ನೋಡಿ, ವೈಪರ್ ಅಂತ ಹೀಗೆ ಬರ್ತದ. ಧೂಳು ಹೊಡೆದಲ್ಲ, ಅದು ಬೇಡ. ಅದೆಷ್ಟು ಅದು ಕಸ ತೆಗೆಯೋದು? ಹಾಂ, ಕೇಳ್ಬೋದು ಎಷ್ಟು ಅಂತ ಅಲ್ಲ, ಹಾಗೇನಿಲ್ಲ. ನೀವು ಸ್ಟೇ ಆಗಿದ್ದಲ್ಲಿ ನಿಲ್ಲೋದು? ಕುಂದಾಪುರ ಕಾಳವಾರದಿಂದ ಬರೋದಾ? ನೀವು ವರ್ಷ ಪೂರ್ತಿ ಇಲ್ಲೇ ಇರೋದಾ ಅಥವಾ ಹೋಗೋದಾ ಆಮೇಲೆ ನಿಮ್ಮೂರಿಗೆ ಹುಬ್ಳಿಗೆ? ಇಲ್ಲೇ ಇರೋದಾ? ವರ್ಷಕ್ಕೆ ಒಂದೇ ಸರ್ತಿ ಹೋಗೋದಾ? ಹೌದಾ? ನಿಮ್ಮ ಕೂದಲು ಒಳ್ಳೆ ಚೆನ್ನಾಗಿದೆ. ಎಂತ ಎಣ್ಣೆ ಹಾಕೋದು? ಕೂದಲು ಒಳ್ಳೆ ದಪ್ಪ ಇದೆ, ಚೆನ್ನಾಗಿದೆ. ಹೇರ್ ಸ್ಟೈಲ್ ಚೆನ್ನಾಗಿದೆ. ತೋರ್ಸು, ಯಾರು ಮಾಡಿದ್ದು? ಚೆಂದಾಗಿದೆ. ಹಾಂ, ಅದರೊಳಗೆ ಹಾಕಿ ಮಾಡಿದ್ದ, ಚೆಂದಾಗಿದೆ. ಎಷ್ಟು ಜನ ಇದ್ದಾರೆ? ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತೀರಾ? ಇಲ್ಲಿ ನಿಂತ್ಕೊಂಡು ತೋಟ ನೋಡ್ಕೊಳ್ಬೋದಾ? ಫ್ಯಾಮಿಲಿಯಲ್ಲಿ ನಿಲ್ಲಿ, ಆಮೇಲೆ ಬೇರೆ ಸೈಡ್ ಕೆಲಸಕ್ಕೂ ಹೋಗಿ. ನಿಮ್ಗೆ ಯಾವಾಗ ಬೇಕಾಗ. ಫ್ರೀ ಸ್ಟೇ ಎಲ್ಲ ಫ್ರೀ, ನಿಲ್ಲೋದೆಲ್ಲ ಫ್ರೀ. ಬೇರೆ ಸೈಡ್ ಕೆಲಸಕ್ಕೂ ಹೋಗ್ಬೋದು. ಹಾಂ, ಇಲ್ಲೇ ನಿಲ್ಲಬೇಕು ನಮ್ಮ ಮನೇಲೆ ನಿಂದು ನಿಮ್ಮ ಕೆಲಸ ಮಾಡ್ತಾಯಿರೋ. ಹಾಂ, ಹೌದೌದು. ನಿಮ್ಮ ಕೆಲಸ ನೀವು ಮಾಡ್ತಾಯಿರಿ, ಇಲ್ಲೇ ನಿಲ್ತಾರೆ. ಹಾಂ, ನೀವು ಸಹ ನಿಲ್ಲಿ. ಹಾಂ ತೋಟ ಎಲ್ಲ ನೋಡಿಕೊಂಡು ಸ್ವಲ್ಪ ನಾವು ಆಚೆ ಈಚೆ ಹೋದರೆ. ನಿಮಗೆ ಮದುವೆ ಆಗಿದಾ? ಹೌದಾ? ಮಗು ಇದೆ? ಎಷ್ಟು ವರ್ಷ? 8 ವರ್ಷ? 5 ವರ್ಷ. ಯಾರು ನೋಡ್ಕೊಳ್ತಾರೆ ಮಗುನ? ಹೋ, ಈಗ ಯಾರಿದ್ದಾರೆ? ಅಜ್ಜಿ ಇದ್ದಾರಾ? ಹಾಂ ಹಾಂ. ಹೌದಾ? ಶಾಲೆಗೇನು ಹಾಕೋದಿಲ್ಲ?
ಓ ನಮ್ಮಮ್ಮ ವ್ಯಾಪಾರಕ್ಕೆ ಹೋಗ್ತಾರೆ. ಅವರು ಒಂದೊಂದು ದಿನ ಮನೇಲಿ ಇರ್ತಾರೆ, ಒಂದೊಂದು ದಿನ ವ್ಯಾಪಾರ ಹೋಗ್ತಾರೆ. ಅವರು ಹಾರ್ಟ್ ಪೇಷಂಟ್. ಹೌದಾ? ಅವರು ಇವತ್ತು ಮನೇಲೇ ಇದ್ದಾರೆ. ಹಾಂ ಹಾಂ ಹಾಂ. ಗಂಡ ಎಲ್ಲಿ ಇರೋದು? ಗಂಡ ತೀರೋಗಿದ್ದಾರೆ. ಹೌದಾ? ಓ ಅದಕ್ಕೆ ಅವ್ರು ಹಾರ್ಟ್ ಪೇಷಂಟ್. ನಿನ್ನೆ ಸ್ವಲ್ಪ ಹುಷಾರಿದ್ದಂಗೆ, ಅವ್ರು ನಿನ್ನೆ ಹೋಗಿದ್ರು ವ್ಯಾಪಾರಿಗೆ. ಸ್ವಲ್ಪ ಯಾಕೋ ಹುಷಾರಿದ್ದಂಗೆ ಆಗಿದ್ದಾರೆ. ಮತ್ತೆ ಇವತ್ತು ಮನೇಲಿದ್ದಾರೆ. ಹೌದು. ಒಂದಿನ ಹೋಗ್ತಾರೆ, ಒಂದಿನ ಇರ್ತಾರೆ ಅವರು. ಹಾಂ. ಅವ್ರಿಗಾಗಲ್ಲ ಬಿಸಿಲಲ್ಲಿ. ಇದರಲ್ಲೆಲ್ಲ ಒಳ್ಳೆ ದುಡ್ಡಾಗ್ತದ? ದಿನಕ್ಕೆ 300 ಕೂಡೋದೇ ಕಷ್ಟ ಅಲ್ಲ. ವ್ಯಾಪಾರ ಆದ್ರೆ ಉಳಿತಿತ್ತೆ, ಅಡ್ಡಿಲ್ಲ. ಒಂದು 300-400 ರೂಪಾಯಿ ಉಳಿತಿತ್ತು. ವ್ಯಾಪಾರ ಆಗಿಲ್ಲ ಅಂದ್ರೆ 1 ರೂಪಾಯಿ ಉಳಿಲ್ಲ. ಅಲ್ಲ, ಹಂಗೆ ಸುಮ್ಮನೆ ಹೊತ್ಕೊಂಡು ತಿರುಗಾಡೋದು ವೇಸ್ಟ್. ಹೌದಲ್ಲ, ದೂರ ದೂರ ಹೋಗ್ಬೇಕು. ದೂರ ದೂರ ಹೋಗ್ಬೇಕು. ಮತ್ತೆ ಕಾಡು ಮನೆಯೆಲ್ಲ ಹೋಗ್ಬೇಕಲ್ಲ, ಕಾಲೆಲ್ಲ ನೋವು ಬರುತ್ತೆ. ಅಲ್ಲ, ಮತ್ತೆ ಬೆಳಗ್ಗೆದ್ದು ಮತ್ತೆ ಬರಬೇಕು, ಕಷ್ಟ. ಹೆಂಗೆ ಹೋಗುತ್ತೆ ರೋಡ್ ಹತ್ರ ಇದು? ಇದು ಅಲ್ಲೇ ಹೋಗ್ಬೇಕು, ಹಾಗೆ ಹೋಗಿ ಅಲ್ಲೆಲ್ಲ ಮನೆ ಕಾಣಿಸ್ತಾ ಇದೆಯಲ್ಲ, ಅಲ್ಲೊಂದು 2 ಮನೆ ಇದೆ. ಇಲ್ಲಿಗೆ ಹೋಗುತ್ತೆ ಆ ರೋಡ್. ಓಡೆ ಪಪ್ಪುಣಿ ಕುಂಬರ್ಶಿ ಹೋಗ್ತದೆ. ಈಗ ಹೋಗಿ ಅಲ್ಲೊಂದು ಕಾರ್ ನಿಂತಿದೆ ನೋಡಿ. ಈ ಮನೆ ಹೀಗೆ ಹೋಗಿ ಆ ಮನೆಯಿಂದ ಅಲ್ಲೊಂದು ರೋಡ್ ಸಿಗುತ್ತೆ. ಆ ರೋಡ್ ಹಿಡ್ಕೊಂಡು ಹೋದ್ರೆ ಸೀದಾ ಆಚೆಂದು ನಿಮ್ಗೆ ಹೈವೇಗೆ ಹೋಗ್ಬೋದು. ಮನೆಗಳು ಸಿಗುತ್ತೆ ಹಿಂಗೆ. ಮನೆಗಳು ಸಿಗುತ್ತೆ. ವ್ಯಾಪಾರ ಆಗಿಲ್ಲ ಇನ್ನೂ, ಅದಕ್ಕೆ. ಹೌದಾ? ಎಂತ ತಕ್ಕ ಹೆಲ್ಪ್ ಮಾಡ್ತಾರೆ ನಾನು ಮಂಡೆ ಮೆತ್ತಿಪ್ಪ ಇದೇ ಮಾಡಿದ. ನಿಮ್ಮದು ವ್ಯಾಪಾರ ಫುಲ್ ಎಂತ ಎಲ್ಲ ಸೇಲ್ ಆಗಲಿ ಅಂತ. ಚೆನ್ನಾಗಿದೆ ಪಾತ್ರ ಎಲ್ಲ, ಸ್ವಲ್ಪ ದುಡ್ಡಿದ್ದಾವೆ. ಅವಾಗಿಂದ ನೋಡ್ತಾ ಇದ್ದೀನಿ, ಅವಾಗಿಂದ ಇದೆ ನೋಡ್ತಾ ಇದ್ದೀನಿ. ಚಂದ ಇದೆ ಅಲ್ಲ, ಅದನ್ನು ಹೇರ್ ಸ್ಟೈಲ್ ತುಂಬ ಚೆನ್ನಾಗಿದೆ. ಇಯರಿಂಗ್ಸು ಚೆನ್ನಾಗಿದೆ. ಎಲ್ಲ ಹುಡುಗಿದ್ದ ಇಲ್ಲ. ಸಾಧಾರಣ ಜೋರ ಭಾರಿ ಜೋರ ತರ ಓಲಾಂಡ ಬಿಡ್ದು ಬರ್ಪೆ ಗುಮ್ಮ ಕೈತಲ್ ಬಿಡ್ದು ಬರ್ಪೆ ಜೋರಲ್ಲ ರೀ ನೋಡಿಗಿರ. ಒಂದೊಳ್ಳೆ ಪೇರಳೆ ಇದೆ, ಅಪ್ಪಗೆ ತೆಗೆದು ಕೊಡುವ ಅಂತ. ಈಗ ತೆಗೆದು ಕೊಡಬೇಕು ಅವನಿಗೆ ಹೇಗಾದರೂ ಮಾಡಿ. ಒಳ್ಳೆ ಪೇರಳೆ ಆಗ್ತದೆ ಅಲ್ಲಡಿ. ಸ್ವಲ್ಪ ದಿನ ಬಿಟ್ಟರೆ ಹಾಗೆ ತಿಂದೋಗ್ತದೆ ಆಮೇಲೆ. ಅದಕ್ಕೆ ಈಗಲೇ ತೆಗೆದ್ರೆ ಸರಿ ಆಗ್ತದೆ ಅಂತ. ಅಪ್ಪ ಮೂಲ್ ಬಲೆ ಪೇರಳೆ ಪೇರಳೆ ಬಲೆ ಬಡ್ಚೇರೀಗ ಬಲೆ ಪೇರಳೆ. ಕಮ್ ಕಮ್ ಫಾಸ್ಟ್ ಫಾಸ್ಟ್. ములుతులే మళ్ళీ పేరులే ఉండు. ಪಲ್ಲ ಸರಿ ಮಂತ ಮಂಚು ಬಂದು ಪರ್ಯಾರಣಲ್ಲ ಥ್ಯಾಂಕ್ ಯು ಪಂದ ಸಾಫ್ಟ್ ಆದ ಪನ್ನೋಣ ಪಲ್ಲಾಗಿತ್ತಕ ಥ್ಯಾಂಕ್ ಯು ಮಮ್ಮ ಪನ್ನ ಥ್ಯಾಂಕ್ ಯು ಮಮ್ಮ. ವೆಲ್ಕಮ್ ಅಪ್ಪು. ಓಕೆ ಪೋಯ್ ಪೋಯ್. ನಾವೀಗ ಎಲ್ಲಿಗೆ ಹೋಗ್ತಿದ್ದೇವೆ? ಕೋಟಕ್ಕೆ ಹೋಗ್ತಿದ್ದೇವೆ. ನನ್ನೊಂದು ಬ್ಲೌಸ್
ಯಾಂಬ ಸ್ನೋ ನಾವು ಶೋಕಡು ಇವತ್ತಿಂದು ಬ್ಲಾಗ್ ಮುಗೀತು. ಗುಡ್ ನೈಟ್, ಶುಭರಾತ್ರಿ. ಎಲ್ಲರೂ ಆರಾಮಾಗಿರಿ. ನಾಳೆ ಒಂದು ಒಳ್ಳೆ ಬ್ಲಾಗಿನೊಂದಿಗೆ ನಾಳೆ ಸಿಗೋಣ. ಗುಡ್ ನೈಟ್.